ಬೊಂಬಾಟ್ ಭೋಜನ ಸವಿಯೋ ಹಾಳೆ ತಟ್ಟೆ ತಯಾರಾಗೋದು ಹೇಗೆ ಗೊತ್ತಾ? ಹತ್ತೂರಿನಲ್ಲೂ ಪ್ರಸಿದ್ಧಿ ಪಡೆದಿರುವ ಸಿದ್ಧಿಶ್ರೀ ಲೀಫ್ ಕಟ್ ಇಂಡಸ್ಟ್ರೀಸ್ನ ಹಾಳೆ ತಟ್ಟೆಗಳ ವಿನ್ಯಾಸ ಹೇಗಿದೆ ಗೊತ್ತಾ? ಸಿದ್ಧಿಶ್ರೀಯಲ್ಲಿ ಕ್ಷಣಾರ್ಧದಲ್ಲಿ ತಯಾರಾಗೋ ಹಾಳೆ ತಟ್ಟೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮೆಷಿನ್ನಲ್ಲಿ ತಟ್ಟೆ ಆಕಾರ ಪಡಿತಾ ಇರೋ ಹಾಳೆಗಳು, ಮೆಷಿನ್ನಷ್ಟೇ ಕ್ವಿಕ್ ಆಗಿ ಕೆಲಸ ಮಾಡ್ತಾ ಇರೋ ಉದ್ಯೋಗಿಗಳು, ನೋಡೋಕೆ ತುಂಬಾನೇ ಸುಂದರವಾಗಿ ಕಾಣೋ ಈ ಹಾಳೆ ತಟ್ಟೆಯನ್ನ ರೆಡಿ ಮಾಡೋದು ಎಷ್ಟೊಂದು ಶ್ರಮದ ಕೆಲಸ ಗೊತ್ತಾ? ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದ್ರೆ ಹಾಳೆ ತಟ್ಟೆಯಲ್ಲಿ ಬೊಂಬಾಟ್ ಭೋಜನವನ್ನ ಸವಿತೇವೆ. ಹಾಗಾದ್ರೆ ಈ ಹಾಳೆ ತಟ್ಟೆಯನ್ನ ತಯಾರಿಕೆ ಮಾಡೋದು ಯಾವ ರೀತಿಯಾಗಿರುತ್ತೆ? ಈ ಹಾಳೆ ತಟ್ಟೆಯ ಗರಡಿ ಇರೋದೆಲ್ಲಿ? ಇವೆಲ್ಲವನ್ನ ಹೇಳ್ತೀವಿ ಕೇಳಿ. ನೀವು ನೋಡ್ತಾ ಇರೋ ಈ ದೃಶ್ಯ ಪೆರ್ಲಾ ಬೈಪಾಡಿಯ ಕೋಡಿಮಜಲಿನಲ್ಲಿರುವ ಸಿದ್ಧಿಶ್ರೀ ಲೀಫ್ ಕಪ್ ಇಂಡಸ್ಟ್ರೀಸ್ ನದ್ದು. ಹರೀಶ್ ಗೌಡ ಕೆ ಮಾಲಕತ್ವದಲ್ಲಿ ನಡೀತಾ ಇರೋ ಈ ಇಂಡಸ್ಟ್ರೀಸ್ ನಲ್ಲಿ ಸುಮಾರು 15 ಉದ್ಯೋಗಿಗಳು ಪ್ರತಿದಿನ ವಿವಿಧ ವಿನ್ಯಾಸದ ಹಾಳೆ ತಟ್ಟೆಗಳನ್ನು ತಯಾರಿಸ್ತಾರೆ. ರಾಶಿ ರಾಶಿಯಾಗಿ ಬರೋ ಹಾಳೆಗಳಿಗೆ ಸುಂದರವಾದ ಶೇಪ್ ಕೊಡೋದಿಕ್ಕೆ ಅಂತಾನೆ ವಿಶಾಲವಾದ ಸೂರಿನಡಿಯಲ್ಲಿ 15 ರಿಂದ 20 ಲೀಫ್ ಕಪ್ ಮೆಷಿನ್ ಪ್ರತಿದಿನ ಕಾರ್ಯನಿರ್ವಹಿಸುತ್ತೆ. ಸಿದ್ಧಿಶ್ರೀ ಲೀಫ್ ಕಪ್ ಇಂಡಸ್ಟ್ರಿಗೆ ಅನೇಕ ಕಡೆಗಳಿಂದ ಅಡಿಕೆ ಹಾಳೆಗಳನ್ನ ಮಾರಾಟ ಮಾಡ್ತಾರೆ. ಲೋಡು ಕಟ್ಟಲೆ ಬರೋ ಹಾಳೆಗಳನ್ನ ರಭಸವಾಗಿ ಬರುವ ಪೈಪ್ ನೀರಿನಿಂದ ಕ್ಲೀನ್ ಆಗಿ ತೊಳೆದು ಒಣಗಿಸಿ ನಂತರ ಈ ಹಾಳೆಗಳಿಗೆ ಯಾವ ವಿನ್ಯಾಸ ಬೇಕು ಆ ಮೆಷಿನ್ ನ ಅಡಿಯಲ್ಲಿಟ್ಟು ಶಾಖ ನೀಡಿ ಅದರ ಬದಿಯಲ್ಲಿರೋ ಹಾಳೆಗಳನ್ನ ಕಟ್ ಮಾಡಿದ್ರೆ ನಿಮಗೆ ಬೇಕಾದ ಆಕರ್ಷಕ ವಿನ್ಯಾಸದ ಹಾಳೆ ತಟ್ಟೆ ರೆಡಿಯಾಗುತ್ತೆ. ಶುಚಿತ್ವಕ್ಕೆ ಮೊದಲ ಆದ್ಯತೆ ಕೊಟ್ಟು ಗ್ರಾಹಕರ ಅನುಕೂಲತೆಗೆ ಅಭಿರುಚಿಗೆ ತಕ್ಕಂತೆ ಹಾಳೆ ತಟ್ಟೆ ತಯಾರಿಸುವ ಸಿದ್ಧಿಶ್ರೀ ಲೀಫ್ ಕಪ್ ಇಂಡಸ್ಟ್ರೀಸ್ ವಿವಿಧ ರಾಜ್ಯಗಳಿಗೆ ಹಾಳೆ ತಟ್ಟೆಗಳನ್ನ ಮಾರಾಟ ಮಾಡಿ ಹತ್ತೂರಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ತಯಾರಾಗೋ ವಿವಿಧ ಶೈಲಿಯ ಹಾಳೆ ತಟ್ಟೆಗೆ ಮಾರು ಹೋಗದವರೇ ಇಲ್ಲ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ರೀತಿಯ ಹಾಳೆ ತಟ್ಟೆಗಳಿವೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ರೌಂಡ್ ಶೇಪ್ ಪ್ಲೇಟ್, ಸ್ಕ್ವೇರ್ ಶೇಪ್ ಪ್ಲೇಟ್, ಪಿರಮಿಡ್ ಶೇಪ್ ಪ್ಲೇಟ್, ಡೀಪ್ ರೆಕ್ಟ್ಯಾಂಗಲ್, ಸ್ಕ್ವೇರ್ ರೆಕ್ಟ್ಯಾಂಗಲ್, ಬೌಲ್ ಹೀಗೆ ವಿವಿಧ ಮಾದರಿಯಲ್ಲಿ ಹಾಳೆ ತಟ್ಟೆಗಳು ಲಭ್ಯವಿದೆ. ಸುಧಾರಿತ ಯಂತ್ರಗಳಿಂದ ತಯಾರಿಕೆಯಾಗುವ ಹಾಳೆ ತಟ್ಟೆಗಳು ಪಕ್ಕಾ ಪರಿಸರ ಪ್ರೇಮಿ. ನೀವು ಪರಿಸರ ಪ್ರೇಮಿಗಳಾಗಬೇಕು ಅನ್ನೋದಾದ್ರೆ ನಿಮಗೆ ಬೇಕಾದ ಮಾದರಿಯ ಹಾಳೆ ತಟ್ಟೆಗಳನ್ನ ಇಲ್ಲಿ ಬುಕ್ ಮಾಡಿದ್ರೆ ಸಕಾಲದಲ್ಲಿ ಹಾಳೆ ತಟ್ಟೆಗಳು ನಿಮ್ಮ ಕೈ ಸೇರುತ್ತೆ. ನಮ್ಮೂರಲ್ಲೇ ತಯಾರಾಗೋ ಹಾಳೆ ತಟ್ಟೆನ ನೋಡಿ ನೀವು ಹಾಳೆ ತಟ್ಟೆನ ಅಂತ ಹುಬ್ಬೇರಿಸ್ತಾ ಇದ್ರೆ ಇತ್ತ ವಿದೇಶಿಯರು ಹಾಳೆ ತಟ್ಟೆಯನ್ನ ಕೈಯಲ್ಲಿ ಹಿಡಿದು ವಾವ್ ಅಂತಿದ್ದಾರೆ ನೋಡಿ. ನಮ್ಮ ನಾಡಿನ ಘಮ ಗಡಿ ದಾಟಿ ವಿದೇಶಕ್ಕೂ ಹರಿದಾಡುತ್ತಿದೆ. ಎಸ್, ವಿದೇಶಕ್ಕೂ ಹಾಳೆ ತಟ್ಟೆಗಳು ರಫ್ತಾಗ್ತಾ ಇದ್ದು ವಿದೇಶಿಯರು ಹಾಳೆ ತಟ್ಟೆಯಲ್ಲೇ ಊಟ ತಿಂಡಿಯನ್ನ ಹಾಕಿಕೊಂಡು ಸವಿತಾ ಇದ್ದಾರೆ. ಹಾಗಾದ್ರೆ ಒಮ್ಮೆ ಯೋಚಿಸಿ, ಹಾಳೆ ತಟ್ಟೆಯ ಹವಾ ಹೇಗಿದೆ ಅಂತ. ಇನ್ನು ಕೊರೋನಾ ಬಂದ ಮೇಲಂತೂ ಹಾಳೆ ತಟ್ಟೆಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬಂದಿದೆ. ಸ್ಟೀಲ್ ಪಾತ್ರೆಯಲ್ಲಿ, ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಆಹಾರ ಕೊಡ್ತಾ ಇದ್ದ ಸಣ್ಣ ಡಾಬಾಗಳಿಂದ ಹಿಡಿದು ಮಹಾನಗರಗಳ ದೊಡ್ಡ ದೊಡ್ಡ ಹೋಟೆಲ್ಗಳು ಇವೆಲ್ಲದಕ್ಕೂ ಗುಡ್ ಬೈ ಹೇಳಿ ಹಾಳೆ ತಟ್ಟೆಗೆ ಹಾಯ್ ಹೇಳ್ತಿದ್ದಾರೆ. ಶುದ್ಧ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಪರಿಸರ ಪ್ರೇಮಿಯಾಗಿ ಬಳಕೆಯಾಗುತ್ತಿರುವ ಹಾಳೆ ತಟ್ಟೆ ಅದೆಷ್ಟೋ ಗ್ರಾಹಕರ ಮನ ಗೆದ್ದಿದೆ. ಅಲ್ಲದೆ ಯಾವುದೇ ಸಭೆ ಸಮಾರಂಭ ಇದ್ರೂ ಅಲ್ಲಿ ಹಾಳೆ ತಟ್ಟೆಗಳೇ ತಮ್ಮ ಪಾರುಪತ್ಯವನ್ನ ಪಡೆದುಕೊಂಡು ಎಲ್ಲರನ್ನ ತನ್ನತ್ತ ಸೆಳಿತಾ ಇದೆ. ಬಗೆ ಬಗೆಯ ಆಕಾರಗಳಲ್ಲಿ ಬರುವ ಹಾಳೆ ತಟ್ಟೆಗಳು ಅನೇಕ ಜನರ ಫೇವರಿಟ್ ಆಗಿರುವುದಂತೂ ಸುಳ್ಳಲ್ಲ. ಒಂದು ಕಾಲದಲ್ಲಿ ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ ತಟ್ಟೆಗಳೇ ರಾಜಾರೋಷವಾಗಿ ರಾಜ್ಯಭಾರ ಮಾಡ್ತಾ ಇದ್ವು. ಆದ್ರೆ ಈಗ ಅವುಗಳ ನಡುವೆ ಪರಿಸರ ಪ್ರೇಮಿಯಾಗಿರೋ ಹಾಳೆ ತಟ್ಟೆಗಳು ಸತ್ತು ಮಾಡ್ತಾ ಪ್ಲಾಸ್ಟಿಕ್ ತಟ್ಟೆಗಳಿಗಿಂತ ಹಾಳೆ ತಟ್ಟೆನೇ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡಿದೆ.
ಹಾಳೆ ತಟ್ಟೆ ಬಳಸಿದ ಅದೆಷ್ಟೋ ಜನ ಹಾಳೆ ತಟ್ಟೆ ಅಂದ್ರೆ ಇದು ಆರೋಗ್ಯಕ್ಕೂ ಟೇಸ್ಟ್ಗೂ ಸೂಪರ್ ಅಂತಾರೆ. ಹೀಗಾಗಿ ಹಾಳೆ ತಟ್ಟೆಯನ್ನೇ ಬಳಸ್ತಾರೆ. ಹಾಳೆ ತಟ್ಟೆ ಉದ್ದಿಮೆಯತ್ತ ಮುಖ ಮಾಡಿದ ಜನತೆಗೆ ಸರ್ಕಾರವು ಪ್ರೋತ್ಸಾಹವನ್ನ ನೀಡುತ್ತಿದೆ. ಇದರಿಂದಾಗಿ ಅದೆಷ್ಟೋ ಕೃಷಿಕರ ಬಾಳು ಹಸನಾಗುತ್ತಿದೆ. ಅಡಿಕೆಯಿಂದ ಆಗುವ ಪ್ರಯೋಜನ ಒಂದೆರಡಲ್ಲ. ಹೀಗಾಗಿಯೇ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ಲ ಅನ್ನೋ ಗಾದೆ ಅಡಿಕೆಗೆ ಇರುವ ಸ್ಥಾನವನ್ನ ತೋರಿಸುತ್ತೆ. ಹಾಗೆ ಅಡಿಕೆ ಹಾಳೆಯಿಂದ ಊಟದ ತಟ್ಟೆ ತಯಾರಿಸಿ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡವರಿಗೆ ಮಾತ್ರ ಹಾಳೆಯ ಮಹತ್ವ ತಿಳಿದಿರುತ್ತೆ. ನೀವು ಅಡಿಕೆ ಮರದಿಂದ ಸಿಗುವ ಹಾಳೆಯನ್ನ ಉಪಯೋಗಿಸಿಕೊಂಡು ತಟ್ಟೆಯನ್ನ ಮಾಡಿದ್ರೆ ತಟ್ಟೆಯನ್ನ ಬಳಸಿದ ಬಳಿಕವೂ ಅದು ಪ್ರಯೋಜನಕ್ಕೆ ಬರುತ್ತೆ. ಎಸ್, ಸಮಾರಂಭದಲ್ಲಿ ಒಂದು ಬಾರಿಗೆ ಬಳಸುವುದಕ್ಕೆ ಅಲ್ವಾ? ಎಲ್ಲಾದ್ರೂ ಪ್ಲಾಸ್ಟಿಕ್ ತಟ್ಟೆ ಇದ್ರೆ ಆರ್ಡರ್ ಕೊಡೋಣ ಅಂತ ನೀವು ಯೋಚಿಸಬಹುದು. ಆದ್ರೆ ಆ ಪ್ಲಾಸ್ಟಿಕ್ ವಸ್ತುಗಳು ಬಳಸಿದ ಬಳಿಕ ವೇಸ್ಟ್ ಆಗಿ ಭೂಮಿಗೆ ಸೇರುತ್ತೆ. ಭೂಮಿಯಲ್ಲಿ ಕರಗದೆ ಪರಿಸರ ಮಾಲಿನ್ಯವಾಗುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಚಾರನೇ. ಆದ್ರೆ ಹಾಳೆ ತಟ್ಟೆಯನ್ನ ನೀವು ಬಳಸಿ ಬಳಿಕ ಅದನ್ನ ಬಿಸಾಡಿದ್ರೆ ಅದು ಭೂಮಿಯಲ್ಲಿ ಕರಗುತ್ತೆ. ಆದ್ರೆ ನೀವು ಹಾಳೆ ತಟ್ಟೆಯನ್ನ ಬಿಸಾಡುವ ಅವಶ್ಯಕತೆಯೇ ಇಲ್ಲ. ಇವುಗಳನ್ನ ಬಳಸಿ ನೀವು ಗೊಬ್ಬರವನ್ನ ತಯಾರಿಸಿ ಡಿಕಾಂಪೋಸ್ಟ್ ಮೂಲಕ ಕೃಷಿಗೆ ಬಳಸಬಹುದಾಗಿದೆ. ಸಿದ್ಧಿಶ್ರೀ ಲೀಫ್ ಕಪ್ ಇಂಡಸ್ಟ್ರೀಸ್ ನಲ್ಲಿ ಯಾವೆಲ್ಲ ರೀತಿಯ ಹಾಳೆ ತಟ್ಟೆಗಳು ರೆಡಿ ಆಗುತ್ತೆ ಅಂತ ನೋಡಿದ್ರಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳು ಇದ್ರೂ ಇಲ್ಲಿಂದಾನೇ ಹಾಳೆ ತಟ್ಟೆಗಳನ್ನ ಆರ್ಡರ್ ಮಾಡಿ. ಯಾಕಂದ್ರೆ ಇಲ್ಲಿ ತಯಾರಾಗೋ ಹಾಳೆ ತಟ್ಟೆಗಳು ಎಷ್ಟು ಸ್ಟೈಲಿಶ್ ಆಗಿದೆಯೋ ಅಷ್ಟೇ ಕ್ಲೀನ್ ಕೂಡ ಆಗಿರುತ್ತೆ. ಹಾಳೆ ನೈಸರ್ಗಿಕ ವಸ್ತು ಆಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ಉತ್ತಮ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.